ಮಾಡಿಕೊಟ್ಟಿರೋದು ಸರಿ ಇಲ್ಲ. ಯಾಕೆ ಅಂತಂದ್ರೆ ಗಂಡ ಇಲ್ಲದೆ ಹೆಂಡತಿ ಯಾವತ್ತೂ ಮನೆಗೆ ಬರಲ್ಲ. ಇವತ್ತು ಗಂಡನೇ ಹೆಂಡತಿನೇ ಗಂಡ ಆಗಿರ್ತಾರೆ. ಅಂಥದ್ರಲ್ಲಿ ಮನೇಲಿ ಮಕ್ಕಳನ್ನ ಬಿಟ್ಟು ಗಂಡ ಒಬ್ಬರನ್ನೇ ಎಲ್ಲ ತಕ್ಕೂ ಹೆಂಡತಿನ ಕಳ್ಸೋಕ್ಕಾಗಲ್ಲ. ಆದರೆ ಯಾಕೆ ಅಂತಂದರೆ ಪ್ರತಿಯೊಂದು ಮನೇಲೂ ಇವಾಗ ಓಟ್ ಹಾಕ್ಬೇಕಾದ್ರೆ ನಾವು ಬರೀ ಮಹಿಳೆಯರು ಮಾತ್ರ ಓಟ್ ಹಾಕ್ಬೇಕು ಅಂತ ಹೇಳಿದ್ರ ಇಲ್ಲಿ ಏನಿಲ್ಲ. ಆದರೆ ಯಾಕೆ ಅಂತಂದರೆ ನಾವು ಇವಾಗ ಗಂಡಂದಿರು ಓಟ್ ಹಾಕಬೇಕು. ಓಟ್ ಹಾಕಾದ್ಮೇಲೆ ಇವಾಗ ಗಂಡೀರು ಕೇಳ್ತಾ ಇದ್ದಾರೆ, ನಾವಿಲ್ಲದೆ ಅವ್ರು ಬಂದ್ರ ಮನೆಗೆ, ಅವರಿಲ್ಲದೆ ಮಕ್ಳುಗಳು ಬಂದ್ರ. ಯಾಕೆ ಅಂದರೆ ಓಟ್ ಹಾಕಾದ್ಮೇಲೆ ಈ ಥರ ಎಲ್ಲ ನಡೆಸ್ಕೊಡ್ತಾರೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಯಾಕೆ ಅಂತಂದರೆ ನಾವು ಪ್ರತಿ ಮನೆಗೂ ಕೂಡ ಗಂಡ ಬೇಕು, ಗಂಡನ ಜೊತೆ ಹೆಂಡತಿ ಇರಬೇಕು. ದಯವಿಟ್ಟು ಈ ಕಾನೂನನ್ನು ಜಾರಿಗೆ ತರಬೇಡಿ. ಯಾಕೆ ಅಂತಂದರೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಈ ಥರ ಫ್ರೀ ದುಡ್ಡು ಕೊಟ್ಟು ಬಸ್ಸಲ್ಲಿ ಬಂದ್ರೂ ಈ ಥರ ನುಗ್ಲಾಗಿ ಒಂದು ತಾಯಿಂದರು ಬರ್ತಾರೆ, ಒಬ್ಬರು ಮಕ್ಕಳು ಮುತ್ಕ ಇದ್ದಿರೋ ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಆದ್ರೆ ಈ ಥರ ಬಿದ್ದು ಎದ್ದು ಓಡಾಡೋ ಅಂತಂಗೆ ಯಾವತ್ತೂ ಮಾಡ್ಕೊಡ್ಬೇಡಿ. ಕೈ ಮುಗ್ದು ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಈ ಥರ ನಡೆಸ್ಕೊಡ್ಬೇಡಿ ಸರ್ ಪ್ಲೀಸ್. ಯಾಕೆ ಅಂತಂದ್ರೆ ನಾನು ಕೇಳ್ಕೊತಾ ಇರೋದು ಅಂತೀನಿ. ಈಗ ಈ ಸರ್ಕಾರ ನಿಮಗೆ ಬಸ್ಸು ಫ್ರೀ ಅಂತ ಬಿಟ್ಟಿದೆಯಲ್ಲ, ಎಷ್ಟು ಖುಷಿ ಕೊಟ್ಟಿದೆ? ಖುಷಿ ಕೊಟ್ಟಿದೆ, ಆದರೆ ನಾವು ಖುಷಿ ಕೊಟ್ಟಿರೋದ್ರಿಂದ ಬೇಡ ಅಂತ ಹೇಳ್ತಲ್ಲ. ಆದರೆ ಖುಷಿ ಕೊಟ್ಟಿರೋದು ಕಾಲು ಭಾಗ, ಆದರೆ ಮುಕ್ಕಾಲು ಭಾಗ ನನ್ನ ಗಂಡ ಅಲ್ಲಿರ್ತಾನೆ, ನನ್ನ ಅತ್ತೆ ಮಾವಂದಿರು ಅಲ್ಲಿರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಲ್ವಾ ಸರ್. ಇವಾಗ ಅತ್ತೆ ಮಾವನ್ನು ಬಿಟ್ಟು ಬರೋಕ್ಕಾಗಲ್ಲ. ಯಾಕೆಂದ್ರೆ ಅತ್ತೆ ಮಾವ ಎಲ್ಲ ಮನೇಲೇ ಇರ್ತಾರೆ, ಗಂಡ ಇರ್ತಾರೆ, ಮಕ್ಳು ಇರ್ತಾರೆ. ಪ್ರತಿಯೊಬ್ಬರಿಗೂ ಹೆಂಡತಿಯಾಗಿ ಬರೀ ಹೆಂಡತಿ ಎಲ್ಲ ಕಡೆನೂ ಓಡಾಡ್ಕೊಂಡು ಇರೋಕ್ಕಾಗಲ್ಲ. ಆದರೆ ವ್ಯವಸ್ಥೆ ಸರಿ ಇದೆ, ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಲ್ಲ, ಅದು ಇಷ್ಟು ಜನಕ್ಕೆ ಅಂತ ಅನ್ನೋದು ಇರಬೇಕಾಯಿತು. ಇಷ್ಟು ಜನಕ್ಕೆ ಹತ್ತಿ, ಇಷ್ಟು ಮಹಿಳೆಯರು ಹತ್ತಿ ಅಂತ. ಯಾಕೆಂದರೆ ನಾವು ಇವಾಗ ಹೊರನಾಡಿಗೆ ಬಂದ್ವಿ. ಹೊರನಾಡಿಗೆ ಬಂದರೆ ಮಂಗಳೂರಿಗೆ ಹೋಗೋ ಬಸ್ಸಲ್ಲಿ ಮಂಗಳೂರಿಗೆ ಮಾತ್ರ ಅದು ಫುಲ್ಲು ಟಿಕೆಟ್ ತಗೊಳ್ಳೋರು, ಫುಲ್ಲು ಹೋಗೋರು ಮಾತ್ರ ಹೋಗ್ಬೇಕು ಅಂತಾರೆ. ನಮ್ಮನ್ನ ಅರ್ಧದಲ್ಲಿ ಹೊರನಾಡಿಗೆ ಬೇರೆ ಕಡೆ ಹೊರನಾಡಿಗೆ ಅಲ್ಲಿ ನಿಲ್ಲಿಸ್ತೀನಿ ಅಂತ ಇಳಿತೀವಿ ಅಂತ ಅಂದ್ಕೊಂಡು ಅರ್ಧಕ್ಕೆ ಇಲ್ಲ. ಆದರೆ ತಪ್ಪು ಅಲ್ವಾ ಅದೆಲ್ಲ ಮಾಡ್ತಾ ಇರೋದು? ಅದು ತಪ್ಪು. ಅದರಿಂದ ನಾನು ದಯವಿಟ್ಟು ಕೇಳ್ತಾ ಇರೋದು ಅಷ್ಟೇ. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಒಂದು ಎಲ್ಲರೂ ಭದ್ರತೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಈ ಥರ ಭದ್ರತೆ ಕೊಟ್ಟಿದ್ಮೇಲೆ ನಮಗೆ ಪೂರ್ತಿ ಭದ್ರತೆ. ಇವಾಗ ಗಂಡ ನಮ್ಮ ಜೊತೆ ಬಂದ್ರೇ ತಾನೇ ಇದಾರದು. ದುಡ್ಡು ಕೊಟ್ಟು ನಾವು ಮಾಡ್ತಾ ಇರಬೇಕಾದ್ರೆ ಮಹಿಳೆಯರು ಮಕ್ಕಳನ್ನ ಕರ್ಕೊಂಡ್ಬಂದಿರ್ತೀವಿ. ದಯವಿಟ್ಟು ಮಕ್ಕಳನ್ನ ಇಲ್ಲದೆ ಮಕ್ಕಳಲ್ಲಿ ಇರಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಂದರೆ ದಯವಿಟ್ಟು ಈ ಭದ್ರತೆಯನ್ನು ನುಗ್ಗಿಲ್ದೆ ಹೋದಂಗೆ ಇದು ಮಾಡಿಕೊಡಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಅಂತ. ನಾವು ಪಿರಿಯಾಪಟ್ಟಣದಿಂದ ಬಂದಿದ್ದೀವಿ, ಮೈಸೂರು ಡಿಸ್ಟಿಕ್ಕು. ದಯವಿಟ್ಟು ಒಳ್ಳೆಯದಾಗಿ ಇದನ್ನು ಮಾಡಿಕೊಡಿ. ಇದರ ಮೇಲೆ ಏನು ಅಂತ ಅಂದರೆ ವಿದ್ಯೆ ಕಡೆನೂ ಆರೋಗ್ಯದ ಕಡೆನೂ ಒಂದು ಸ್ವಲ್ಪ ನೀವು ದಾರಿನ ನೋಡಬೇಕು ಅಂತ ಹೇಳ್ಕೊತೀನಿ.